ವಾಪಕ್ಷ ಬತ್ತಿಲ್ಲ ಎಂಕಲಿಗೆ ಒಂದು 5 ಸೆಂಚ್ 3 ಸೆಂಚ್ ಇಲ್ಲಕ್ಕೆ ಏರ್ಲ ಕೊರಿಯರ್ ಎಲ್ಲಕ್ಕೆ ಅಕ್ಕಲ್ನ ಸ್ವಾರ್ಥವನ್ನು ಬುಡ್ಪೂಜಾರಿ ಅಧಿಕಾರ ಬರ್ತಿಬೇಕಾಯ್ತಂದ್ರೆ ಅಕ್ಕಲ ಅಧಿಕಾರವನ್ನೇ ಚಲಾವಣೆ ಮಾಡೋಣ. ಯಾವ ಪಾರ್ಟಿ ಬಂದರೂ ಯಾವುದೊಂದು ಸವಲತ್ತು ಸರಿಯಾಗಿ ಸಿಗುದಿಲ್ಲ ನಮಗೆ. ಓಟೇ ವೈಕಲ್ ವಾಪಕ್ಷರ ವೋಟ್ ತಿಂದ ನಮಸ್ಕಾರ ವೀಕ್ಷಕರೇ, ಗ್ರಾಮಕ್ಕೊಂದು ರೌಂಡು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಈಗ ಪೆರ್ಲಂಪಾಡಿಯಲ್ಲಿದ್ದೇವೆ. ಕೊಳ್ತಿಗೆ ಗ್ರಾಮದ ಪೆರ್ಲಂಪಾಡಿ ಜಂಕ್ಷನ್ ಇದು. ಈ ಭಾಗದಲ್ಲಿ ಕೂಡ ಹಾಗೆ ಇದೊಂದು ತಾಲೂಕಿನಿಂದ ಪುತ್ತೂರು ತಾಲೂಕು ಕೇಂದ್ರದಿಂದ ಅತ್ಯಂತ ದೂರದಲ್ಲಿರುವಂತಹ ಒಂದು ಪ್ರದೇಶ. ಒಂದಷ್ಟು ಮಂದಿ ಇಲ್ಲಿಯೂ ಕೂಡ ಮತದಾರರು ಯಾವ ರೀತಿಯಾದಂಥ ಅಭಿಪ್ರಾಯಗಳನ್ನು ನೀಡ್ತಾರೆ, 2023ರ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದು ಬರುವಂತಹ ಅಭ್ಯರ್ಥಿಗೆ ತಮ್ಮ ಬೇಡಿಕೆಗಳೇನು, ಅವುಗಳನ್ನು ಮುಂದಿಡ್ತಾರೆ ಎನ್ನುವಂತಹ ಒಂದು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಗ್ರಾಮಕ್ಕೊಂದು ರೌಂಡ್ ಮುಖಾಂತರ ಮಾಡ್ತಾ ಇದ್ದೇವೆ. ಬನ್ನಿ ಇಲ್ಲಿನ ಮತದಾರರನ್ನು ಮಾತಾಡಿಸ್ಕೊಂಡು ಬರೋಣ. ಪಾರ್ಟಿ ಒಂದು ರೆಡ್ ಲಂಚ ಉಂಡು ಅಂದೆ BJP ಕಾಂಗ್ರೆಸ್ ಪ್ರಬಲ ಆಗಿತ್ತಿನಾಗೆಲ್ಲ ಒಂದಿನ ಮೇಳಕ್ಕೆ ಹೋಗಿದ್ದಿ ಭಾಳ ಆರ್ನಾಳು ಬಂಟ್ರಿರಾಬ್ ಜಂಚಂದೆ ಪಂಜಾಬ್ ಪಕ್ಷ ತೆರೆದಾರೆ ಜಟ BJP ರಡ್ಡೆಡ್ ಒಂಜಿ ಕಿವರ್ ಪುಣ ಒಂದು ಮನಕರ್ ಪುಣ್ಯ ಇದ್ದೀವು ಮಟಂದೂರು ಊರ ಮಾಡ್ತಿದ್ದೀರ ಅವು ಒಂದು 6 ಗಂಟೆಗಳ ಸಮಾಚಾರ ಕೊಟ್ಟು ಚೆನ್ನಾಗಿ ಗೆಲ್ತಿದ್ದು ಯಾರು ಓ ಅವು ಗೆಲ್ತಿದ್ದು ಯಾರು ಬೇರೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲಣ್ಣ. ಪೂರ ನೆಟ್ಟೆಲ್ಲ ಪೂರ ಗೊತ್ತಿಲ್ಲ ಒಂದ ಎಂಕಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಸಾ ಅಂಡ್ಲ ಈ ಸರ್ತಿ ಗೊತ್ತಿಲ್ಲ ಅಂಜಿ ವಿದ್ಯೆ ಕಾಂಗ್ರೆಸ್ ಗೊತ್ತಿಲ್ಲ ಅಂಡರ್ ಅದು ಅನ್ಪೇರು ಮಾತಾಡ ಜನಕ್ಕೂ ಪಾತಿರ ಬೇರೆ ಗೊತ್ತಿಲ್ಲ ಜಾಸ್ತಿ ಆಯ್ತಾ. ಕಾಂಗ್ರೆಸ್ ನಾನು ಮಾಡ್ತಾ ಕೊಡ್ತೀವಿ ಹಾಂ ನಿಮ್ಮೂರೇ ಕಾಂಗ್ರೆಸ್ ಈರಿಗಿದಾಯ್ತಾ ಅವಳು ಇರೋ ಸವಲತ್ತು ಸರ್ಕಾರದ ಸವಲತ್ತು ಪ್ರತಿಕೊಂಡಲ್ಲ ರೀ ಎಂಕದೈತ ನೀರು ತೊಂಜಿ ಜಿಂದಾತಿ ನೀರು ಇಜ್ಜ ಪಂಪ್ ಒಂಜಿ ಜಾಪುರ್ದು ಬೋರ್ಗೆ ಒಂಜಿ ಪಂಪ್ ಜಾಪುರ್ದು ಲಡ್ಡು ಮೂಜಿ ನಿಂಗೋಲ್ಲ ಅವಂತ ಜಾಪುರ್ದು ನೀರು ಬರ್ಪುಜಿ ಅದಕ್ಕೆ ಕಾಲೇಸನ್ನ ಕೊಡ್ತಿದ್ರು ನಲ್ಲಿ ಮಾವಂದ ಮಲ್ತು ಕೊಡ್ತಿದ್ರು ಕಾಲೇಸನ್ನ ಕೊಡ್ತಿದ್ರು ನೀರು ಇತ್ತೆ ನಿಗ್ಲೆ ಹೊಲ್ತು ನೀರು ಎಂಕಲ್ಲ ಹೊಲ್ತಾ ಕೊಂಡ್ರು ಅದೇ ನಾನು ಕಾಂಗ್ರೆಸ್ ವೈಟ್ ಉಂಟು BJP ಗರ್ಬಿಟ್ಟು ದಾಳ ಮಾಡ್ತಿಜತ ಮಾತ ಬೇಲ್ದಾಯ್ತು ಈ ಥರ ರೇಟ್ ಮಾತ ಮಾಡ್ತೈತೆ ಎಂಕ್ಲೇರ್ ಓಜಿ ಮುಳುಕೊಳ್ಳುತ್ತು ಈ ಥರ ಗ್ಯಾಸ್ಗೆ ಐಕ್ಯದಕ್ಕೆ ಮಾತ ಗ್ಯಾಸ್ ಸಂಡೆ ಕೊರಿಯರು ವಾಪಸ್ ಗ್ಯಾಸ್ಗೆ ಜಾಸ್ತಿ ಮಾಡ್ತಾರೆ. ಗ್ಯಾಸ್ ತಂಡ ಫ್ರೀ ಕೊಡ್ತದೆ ಒಂಜಿ ಆಜು ಎಲ್ಮ ಇದ್ರೆ 1000 ಚಿಲ್ಲರೆ ಇಂಚ ಮಾತ ಮಾಡ್ತಾರೆ. ₹1 ತಗೊಂಡೈತಿ BJP ಸರ್ಕಾರ ₹1 ತಗೊಂಡೈತಿ ನಾಳೆ ಕೊಡೈತಿ ಆಯ್ತು. JDS ಕಾಂಗ್ರೆಸ್ ಕರಿತಿಲ್ಲ ಮುಗುಳಿ ಕಜಾವು ಪೈನ ತಂದು ದಾಳ ಕೊಡೈತಿ ₹1 ಒಕ್ಕಡೆ ಪಾಪ ತಗಲೆಲ್ಲ ಬಡ ಇದು ಮಳ್ಳಾಗಲ್ಲ ಮಾತೆಲ್ಲ ಕಜಾವು ಆಯ್ತು ₹1 ತಗೊಂಡು ಐತಿ ನಮ್ಮ ಬಾಡ ನಮ್ಮ ಪೇರಣತ್ತೆ ಎಂಚುಂಡು ಓಟದವರ ಮೊಬೈಲ್ ಟೂರ ಓಟದ ಬರೋದುಂಡ ಎಂಚು ಹೂವು ಬರತ್ತೆ ಜಾಸ್ತಿ ಬರೋದುಂಡು ಪೂರಲ್ಲ ಒಂಜೆ ಲೆಕ್ಕನ ಮಾತಾಡ್ಲ ಅಣ್ಣ ಏನು ಬರುವುದುಂಡ ಅಂದಾಜು ಫೈಟ್ ಉಂಟು ಅದ ಪೂರ ಐತೆ ಪಕ್ಷೇತರ BJP ಕಾಂಗ್ರೆಸ್ ಮಾತಾಡೋಣ ಒಂಚೂರು ಇತ್ತ ಮಿತ್ತಂದ ಅಶೋಕ್ ರಾಯ್ ಇಲ್ಲ ಒಂದು ಅರುಣ್ ಗೊತ್ತಿಲ್ಲ ಮಕ್ಕಳಿಗೆ ಬೈಟ್ BJPಗೆ ಬೈಟ್ ಜವಾನಿಯರು ಅಂತಾರೆ ಆರ್ನಪಿರೋ ಜವಾನಿಯರು ಸುಮಾರು ಓಟದ ಬಾರಿ ಬಿಸಿ ಅವೊಂದುಂಡು ಪೂರ ಬಿಸಿಯಾ ಎಂಚಿನ ಒಂದು ಗೊತ್ತಾಬುಜಿ ಪೂರ ಗೊಂದಲ ಟುಲ್ಲ ಒಯ್ಕು ಕೊರ್ಪುನ ಮಂಡೆ ಹೆಚ್ಚು ಟುಲ್ಲು ದಾಯಿ ಈ ಸರ್ತಿ ಗೊಂದಲ BJP ಜನ ಅಂತೀರು ಕಾಂಗ್ರೆಸ್ ಇಟ್ಟು ಲಂಚನೆ ಉಂಡು ಪೂರ ಅಂಚ ಪೂರ ಕಾಂಗ್ರೆಸ್ ಗೊಂದಲ ಉಂಡ ಕಾಂಗ್ರೆಸ್ ಅನ್ನಲ್ಲ ಆತಿಜ್ಜಿ ಗೊಂದಲ BJP ಭಯಂಕರ ಉಂಡು BJP ಈ BJP ಗೊಂದಲ ಕಾಂಗ್ರೆಸ್ ಲಾಭ ಅವೇ ಪನೇರಾಪುಜಿ ಎಂಚ ಅಂದು ಕೆಲ್ಲಂಜಿ 10 ತಾರೀಕು ಓಟು 13 ಗೊತ್ತಾವು ಓದಾಯ್ತ ದಾಲ ಪನ್ಪುನೆಜ್ಜಿ ಎಂಕ್ಲ ಒಂಜಿ ಎಡ್ಡೆ ಜನನ ಆಯ್ಕೆ ಮಲ್ತದ ಒಂಜಿ ಓಟ್ ಕೊರೋಡು ಉಂಡು ಬೇಡಿಕೆ ಎಂಕ್ಲ ಅಲ್ಪ ಕೆಲಪುರ ರೋಡ್ ಆತಿಜಿ ರೋಡ್ ಆವಡು ಮುಲ್ಪ ಕನಿಯರ್ ಸೈಡ್ ಆತಿಜಿ ರೋಡು ಬೊಕ್ಕ ಮಳೆ ತೋಡಿ ಲೈನ್ ಅರ್ಧ ಆತಿಜ್ಜಿ ಕಾಂಕ್ರೀಟ್ ಪೂರ ಬೊಕ್ಕ ಎಂಕ್ಲ ಅಂಚಿ ಕೊರಂಬಡ್ಕ ಪುರುಷರ ಕೂಡಿನ ಮಂಡದ ಎಂಕ್ಲೆ ಒಂಜಿ ನೀರಿಜ್ಜಿ ಪರಿಯರ ಅವು ಪೂರ ಸಮಸ್ಯೆ ಉಂಡು ಏನಿಪ್ಪುನ ಇಲ್ಲ ಅಲ್ಪ ನೀರಿಜ್ಜಿ ಎಂಕ್ಲೆಗ್
ಬಾರಿ ಬಂಗೋಟುಲ್ಲ ಇಟ್ಟು ಪಂತೇರು ಪೂರ ಮಲ್ತು ಕೊರಪೆಂದು ಪಂತೇರು ದಲ ಆಪುಜಿಂದ ಪಂತಿಜೇರು ಆತಿಜಿಂದ ಆತಿ ಎಲೆಕ್ಷನ್ ಆ ವಿಷಯದಲ್ಲಿ ನಾವಿಲ್ಲ, ನಾವು ವ್ಯಾಪಾರ ಆಯ್ತು ನಾವು ಆಯಿತು. ಆದ್ರೂ ಒಂದು ಜನರ ಮಾತಾಡುವಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಫೈಟ್ ಉಂಟು. ಫೈಟ್ ಉಂಟು, ಎರಡು BJP ಉಂಟು, ಕಾಂಗ್ರೆಸ್ ಉಂಟು, ಫೈಟ್ ಉಂಟು. BJP ಮತ್ತು ಕಾಂಗ್ರೆಸ್ಗೆ ಮಾತ್ರ ಫೈಟ್. BJP ಮತ್ತು ಕಾಂಗ್ರೆಸ್ ಉಂಟು, ಬೇರೆ ಯಾವುದಿಲ್ಲ. ಈಗ BJPಯಲ್ಲಿ ಪಕ್ಷೇತರ ಒಬ್ಬರು ನಿಂತಿದ್ದಾರಲ್ಲ. ನಿಂತಿರೋ ಕಾರಣ ಕೆಲವರಿಗೆ ಒಂದು ಸಂಶಯ, ಯಾಕೆ BJP ಸೋಲ್ಬೋದು, ಕಾಂಗ್ರೆಸ್ ಬರ್ಬೋದು ಅಂತ ಹಾಗೆ ಒಂದು ಅಭಿಪ್ರಾಯ ಕೆಲವರು. ಎರಡು ಪಕ್ಷೇತರ ನಿಂತ ಕಾರಣ ಹಾಗೆ ಒಂದು ಅಭಿಪ್ರಾಯ ಉಂಟು ಕೆಲವರಿಗೆ, ಕಾಂಗ್ರೆಸ್ ಬರ್ಬೋದು ಅಂತ. ಸುಲಭದಲ್ಲಿ ಗೆಲ್ಲಬಹುದು, ಸ್ವಲ್ಪ ಸುಲಭದಲ್ಲಿಲ್ಲ, ಒಂದು ಗೆಲ್ಲಲಿಕ್ಕೆ ಒಂದು ಅವಕಾಶ ಉಂಟು ಹಾಗೆ. ಇಷ್ಟು ವರ್ಷ ಹಾಗೆ ಅಲ್ಲ, ಸ್ವಲ್ಪ ಅವಕಾಶ ಉಂಟು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಹಾಗೆ. ಹೇಗೆ ಕ್ಯಾಂಡಿಡೇಟ್ಗಳು ಹೇಗಿದ್ದಾರೆ? ಕ್ಯಾಂಡಿಡೇಟ್ ಒಂದೇ ಇಲ್ಲ, ಕ್ಯಾಂಡಿಡೇಟ್ ಎಲ್ಲರೂ ಒಳ್ಳೆ ಕ್ಯಾಂಡಿಡೇಟ್, ಎಲ್ಲರೂ ತೊಂದರೆ ಇಲ್ಲ. ನಮ್ಮ ಕೆಲವೆಲ್ಲ ಉಂಟು, ಎಲ್ಲ ರೋಡು ಕಾಂಕ್ರೀಟ್ ಎಲ್ಲ ಅರ್ಧ ಬಾಕಿ ಆಗಿದೆ ಎಲ್ಲ ಅಂತೆಲ್ಲ ಕೆಲವೆಲ್ಲ ಅಭಿಪ್ರಾಯ ಉಂಟು. ಕೆಲವೊಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಅದೆಲ್ಲ ಸರಿಯಾಗಿ ಅಂತೆಲ್ಲ ವ್ಯವಸ್ಥೆ ಉಂಟು. ಅದೇ ಹಾಗೆಲ್ಲ ಎಲ್ಲಿಗೆಲ್ಲ ರೋಡು ಅದೇ ನೀಟಡ್ಕದಿಂದ ಕಟ್ಟ ತರೋವರೆಗೆ ಕಾಂಕ್ರೀಟ್ ರೋಡ್ ಆಗಬೇಕು. ಮತ್ತು ಇದು ಮತ್ತು ಈಗ ರೋಡಲ್ಲಿ ನೀರು ಹೋಗ್ತಾ ಉಂಟು, ರೋಡಲ್ಲೇ ನೀರು ಹೋಗ್ತಾ ಉಂಟು, ಕನಿಷ್ಠ ಆಗಬೇಕಷ್ಟೇ. ಚರಂಡಿ ರೋಡಲ್ಲಿ ಸ್ವಲ್ಪ ಆಗಿದೆ. ಮುಲ್ಪ ಪ್ರಬಲ ಆತುಂಡು ಈ ಗ್ರಾಮ ಏಪಲ ಕಾಂಗ್ರೆಸ್ ಅನ್ನ ಮೂಲ ಅಭಿವೃದ್ಧಿ ಜಾಸ್ತಿ ಆಯ್ತು. ಪಕ್ಷದೇ ಮೂಲ ಪಡೆಯನಾಗಲಿಲ್ಲ ಜಾಸ್ತಿ ಪಂಚಾಯತ್ ಮೂಲ ಕಾಂಗ್ರೆಸ್ ಅಭಿವೃದ್ಧಿ. ಅಸಕುಮರೈ ಬರ್ಪೇರು ಖಂಡಿತ ಗೆಲ್ಪೇರು ವೈಯಕ್ತಿಕವಾಗಿ ಗೆಲ್ಪೇರಿಂದ ಆರು ಪಕ್ಷ ಉಂಟು ಗೆಲ್ಪೇರು, ಪಕ್ಷ ಉಂಟು ಗೆಲ್ಪೇರು. ರೋಡ್ ಮುಲ್ಪಾರ್ದ ಅಡೆ ಉಂಟು ಕನ್ಯಾರು ರೋಡು ಒಂಜಿ ಚೂರು ಬೇಲಾತುಜಿ ಮುಲ್ಪಾರ್ದ ಕೆಯ್ಯೂರು ಜಂಕ್ಷನ್ ಹಿಡ್ದು ಈಡೆ ಮುಟ್ಟ 5 ವರ್ಷ ದಾಲ ಬೇಲಾತುಜಿ ಮೂಲು ಮೂಜಿ ಸತ್ಯ ಅವು ತಾರಾಯ ಇನಿ ಮುಟ್ಟ ಒಂಜಿ ದಾಲ ಆತುಜಿ ಒಂಜಿ ಚೂರು ಬೇಲಾತುಜಿ 5 ವರ್ಷ ಬೇಲಾತುಜಿ ಆತುಜಿ ಅಂಕಲಿಗೆ ನಿಘಂಟುಂಡಾರು ಬರ್ಪೇರು ಅಶೋಕ್ ಕುಮಾರ್ ರೈ ಬರ್ಪೇರು ನಿಘಂಟು. ನಮ್ದೆಲ್ಲ ಉಂಟಲ್ಲ ಮೊದಲಿಂದಲೇ ಸ್ಟಾರ್ಟಿಂದಲೇ ನಾವು ಇಲ್ಲಿ ಸಾಧಾರಣ ಒಂದು 90% ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದ್ದು. ಹಾಗೆ ಗೊತ್ತಾಯ್ತಾ, ಇವರು ಸುಳ್ಳು ಭರವಸೆ ಮಾತ್ರ ಕೊಡೋದು. ಅಭಿವೃದ್ಧಿ ಇಲ್ಲ, ಇದು ಮಾಡ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಅದು ಹೊಡೆದೇ ಕೊಂಡೇ ಇರ್ತದೆ. ರೋಡ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಸುಳ್ಳಿನ ಕಂತೆಗಳೇ ಬರುವುದು ಯಾವ ನೋಡಿದ್ರೆ. ಸುಮ್ಮನೆ ಯಾಕೆ ಕೊಡಬೇಕು? ಹೌದಲ್ಲ, ನಮಗೆ ಅಭಿವೃದ್ಧಿ ಬೇಕಾದ್ದು ಹೌದು. ಆದರೆ ಸಹ ಉಂಟ ನಮಗೆ ಮೊದಲೇ ಅವರು ಸಮಾಜ ಸೇವೆ ಮಾಡ್ತಾರೆ ಅಂತ ನಮಗೆ ಆಲ್ರೆಡಿ ಗೊತ್ತುಂಟು, ಗೊತ್ತಾಯ್ತಾ. ಹಾಗೆ ನಾವೊಂದು ದೃಷ್ಟಿಯಿಂದ ನಾವು ಈ ಸಲ ಉಂಟಲ್ಲ ಮೊದಲಿಂದ ಪಕ್ಷ ಅಲ್ಲ ಜನ ಒಳ್ಳೆ ಜನ, ಗೊತ್ತಾಯ್ತಾ. ಸಮಾಜ ಸೇವೆ ಮಾಡುವವರು, ಪಾಪದ ಬಡವರಿಗೆ ಬಗ್ಗೆ ಸ್ವಲ್ಪ ಕಾಳಜಿ ಉಂಟು ಅವರಿಗೆ. ಹಾಗೆ ನಾವು ಕಾಂಗ್ರೆಸ್ಸಿಗೆ ಈ ಸಲ ಅವರಿಗೆ ಗೆಲ್ಬೋದು. ಒಂದು 70% ನಮಗೆ ನಿರೀಕ್ಷೆ ಇದೆ, ಗೊತ್ತಾಯ್ತಾ. ಮೇನ್ ಬೇಡಿಕೆ ನಿಮ್ಮದು ರಸ್ತೆ ಇದೆ, ನಮ್ಮದು ರಸ್ತೆ ಮತ್ತು ಪಾಪದವರ ಅಕ್ರಮ ಸಕ್ರಮ ಜಾಗದೆಲ್ಲ ತುಂಬ ಬಾಕಿ ಉಂಟು. ಅದನ್ನೆಲ್ಲ ಸರಿ ಮಾಡಿದ ಆಲ್ರೆಡಿ ಅವರು ಮಾಡಿಕೊಂಡೇ ಬಂದಿದ್ದಾರೆ ರಾಜ್ಯಕ್ಕೆ ಇಲ್ಲದಿರುವಾಗ ಸಹ. BJPಯಲ್ಲಿದ್ದು ಕೂಡ ಅವರು ಮಾಡಿದ್ದು ನಮಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆಯ ಖುಷಿ ಉಂಟು ಮನಸ್ಸಿಗೆ. ಹಾಗೆ ನೆಕ್ಸ್ಟ್ ಅವರಿಗೊಂದು ಅಧಿಕಾರ ಕೊಟ್ಟರೆ ಅಧಿಕಾರದ ಮುಖಾಂತರ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಭಾರಿ ನಮಗೆ ಒಂದು ನಿರೀಕ್ಷೆ ಉಂಟು ಅವರ ಮೇಲೆ. ಹಾಗೆ ಥ್ಯಾಂಕ್ ಯು ಸರ್. ಎಲೆಕ್ಷನ್ ಎಲ್ಲ ನಮ್ಮದು BJP ಬರ್ತದೆ. BJP ಎಲ್ಲಿ ಓಟಲ್ಲಿ ನಿಮಗೆ? ಇಲ್ಲಿಯಾ? ಹೇಗೆ ಹೇಳ್ತೀರಿ BJP ಬರ್ತದೆ ಅಂತ? ನಮಗೆ ಮೊದಲಿಂದ BJPನೇ ಹೊಡೆ ನಾವು. ಇವು ಬರ್ತದೆ, ಇನ್ನೂ ಬರ್ತದೆ ಅಲ್ವಾ? ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, BJP ಪಾರ್ಟಿ ಮುಖ್ಯ. ಕ್ಯಾಂಡಿಡೇಟ್ ಚೇಂಜ್ ಆಗಿದೆ, ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ಪಾರ್ಟಿ ಬೇಕಲ್ಲ, ಪಾರ್ಟಿ ಬೇಕಾಗ್ತದೆ. ಪಾರ್ಟಿ ಬಿಟ್ಟು ಇಲ್ಲ. ಈಗ ಪಕ್ಷೇತರರಾಗಿ ನಿಂತಿದ್ದಲ್ಲ ಅರುಣಕುಮಾರ್ ಗೊತ್ತಿಲ್ಲ ಎಲ್ಲಿ ನಮಗೇನು. ಅವ್ರು ನಿಂತರ ಅವರು ಪಾರ್ಟಿಯಲ್ಲಿ ಇದ್ದಾರೆ ಪಕ್ಷೇತರಾಗಿ, ಅವರು ವ್ಯಕ್ತಿ ಬೇಕು, ಅದರ ಪಕ್ಷದಿಂದ ಅವರು ನಿಂತಿದ್ದಾರೆ. ಏನು ಮಾಡುವುದು? ಸ್ವಲ್ಪ ಅವರಿಗೆ ಹೋಗ್ತದೆ ಓಟು, ನಮ್ಮದೇ ಹಾಳಾಗ್ತದೆ. BJP ಹಿನ್ನಡೆ ಆಗೋದು ಇಬ್ಬರು ಇದ್ದಾರಲ್ಲ, ಹಾಗೆ ನೋಡಬೇಕಷ್ಟೇ. ಕಾಂಗ್ರೆಸ್ ಸ್ವಲ್ಪ ಚಾನ್ಸ್ ಬಂದರೆ ಬರ್ತದಲ್ಲ. ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆ ಮೊದಲು. ಅಭಿವೃದ್ಧಿ ಕೆಲಸ ಮಾಡ್ತಾರೆ, BJP ಅವರು ಮಾಡಿದ್ದಾರೆ. ಮಟನೂರು ಮಾಡಿದ್ದಾರೆ. ಮಟನೂರು ನಿಂತರ ಒಳ್ಳೆದಿತ್ತು, ಅವರೇ ಬೇಕಿತ್ತು. ಏನು ಮಾಡೋದು? ಹೇಗೆ ಪುತ್ತೂರಲ್ಲಿ ಈ ಸಲ ಕಾಂಗ್ರೆಸ್ ಬರುವುದು ಅಂತ ಕಾಣ್ತದೆ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬರ್ಬೋದು ಅಂತಲೇ ಈಗ ಜನಗಳ ಒಂದು ಮಾತು ಕಾಣ್ತದೆ. BJPಯಲ್ಲಿ ಡೆವಲಪ್ಮೆಂಟ್ ಆಗಲಿಲ್ವಾ?
ನಮಗೆ ಬಿ ಜೆ ಪಿಯಿಂದಲೂ ಯಾವ ಪಾರ್ಟಿಯಿಂದ ಯಾವುದೊಂದು ಸವಲತ್ತು ಸಿಗಲಿಲ್ಲ ಸರಿಯಾಗಿ. ಯಾವ ಪಾರ್ಟಿ ಬಂದರೂ ನಾವು ಇದು ಯಾವುದೊಂದು ಸವಲತ್ತು ಸರಿಯಾಗಿ ಸಿಗುವುದಿಲ್ಲ ನಮಗೆಲ್ಲ. ನಿಮ್ಮಲ್ಲಿ ಮತ ಯೋಚನೆಗೆ ಬರ್ತಾರಲ್ಲ, ಬರ್ತಾರೆ ಒಟ್ಟಿಗೆ ಅವತ್ತು ಕೇಳುವಾಗ ಆಯಿತು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಆ ಮಾತು ಯಾವತ್ತೂ ಹೋಗುವುದಿಲ್ಲ. ಮಾಡಿಕೊಡ್ತೇನೆ ಎಂಬ ಮಾತು ಭರವಸೆ ಮಾತ್ರ ಏನಿಲ್ಲ. ಮತ್ತೆ ಇಲ್ಲ, ಬಂದಿಲ್ಲ, ಬರಲಿಲ್ಲ. ಹೇಗುಂಟು ಈ ಸಲ? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಿಮಗೆ ಸವಲತ್ತೆಲ್ಲ ಸರ್ಕಾರದಲ್ಲಿ ಸಿಗ್ತಾ ಉಂಟಾ? ಏನಿಲ್ಲ. ನಾನು ಧರ್ಮಸ್ಥಳ ಸಂಘದಲ್ಲಿ ಸೇರಿ ಸಂಘದಲ್ಲಿ ಲೋನ್ ಮಾಡಿ ಮನೆಯೆಲ್ಲ ಮಾಡಿದ್ದು. ಮತ್ತು ನಾನು ಪಂಚಾಯತಿಯಿಂದ ನಾನು ಎಷ್ಟು ಸಲ ಅರ್ಜಿ ಕೊಟ್ಟರು ನನಗೇನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾನು ಸಂಘದಲ್ಲೇ ಲೋನ್ ಮಾಡಿ ಅದನ್ನೇ ಕಂತು ಕಟ್ತಾ ಇರೋದು. ನಮಗೆ ಮತ್ತೊಂದು ನೀರಿನ ವ್ಯವಸ್ಥೆ ಒಂದು ಆಯಿತು, ಅದನ್ನು ಸರಿಗಟ್ಟಿಯಿಂದ ಏನೂ ಆಗಲಿಲ್ಲ, ಫುಲ್ ಆಗಲಿಲ್ಲ. ನಾವು ಬಿಡುವಾಗ ನೀರು ಬರುತ್ತೆ, ಅದರಲ್ಲಿ ಟ್ಯಾಂಕಿಯಲ್ಲಿ ಅಡಿಯಲ್ಲಿ ಹೋಗುತ್ತೆ ಅಷ್ಟೇ. ಮತ್ತು ನಮಗೆ ಏನು ಸೌಲಭ್ಯ ಇಲ್ಲ. ನಿಮ್ಮಲ್ಲಿ ಓಟ್ ಕೇಳಲಿಕ್ಕೆಲ್ಲ ಬರ್ತಾರಲ್ಲ, ಬಂದಿಲ್ಲ ಇಷ್ಟವರೆಗೆ. ಬೇರೆ ಪಾರ್ಟಿಯವರೆಲ್ಲ ಅವರು ಕೇಳುದಿಲ್ಲ ನೀವು ನಿಮ್ಮ ಏನು ಸವಲತ್ತು ಬೇಡಿಕೆ ಏನಿದೆ ಅಂತ? ಕೇಳ್ತೇವೆ, ಕೇಳಿದರೆ ಅವರು ಮಾಡಿ ಕೊಡ್ತೀನಿ ಅಂತ ಅಷ್ಟೇ ಹೇಳೋದು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಏನು ಹೇಳೋದಿಲ್ಲ. ಯಾವ ಪಕ್ಷದವರೊಟ್ಟಿಗೆ ನೀವು ಹೇಳಿದಿರಿ? ಅದು ಯಾವ ಪಕ್ಷ ಅಂತ ನನಗೆ ಗೊತ್ತಿಲ್ಲ. ಕಳೆದ ಸಲ ಬಂದವರ ಹತ್ರ ನಾನು ಹೇಳಿದ್ವಿ. ಮತ್ತು ನಮಗೆ ಯಾವ ಪಕ್ಷ ಏನಂತ ಅದು ಗೊತ್ತಿಲ್ಲ. ಬಂದವ್ರ ಹತ್ರ ಹೇಳ್ತೀವಿ, ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿಲ್ಲಲ್ಲ, ಯಾವಾಗ ಮಾಡಿ ಏನು ನಾವು ಸುಮ್ಮನೆ ಎಲ್ಲ ಓಟು ಹಾಕೋದು ಅಂತ ಹೇಳಿದರೆ ಮಾಡಿಕೊಡ್ತೀವಿ. ನಮ್ಮದು ನಾವು ಗೆಲ್ಲಬೇಕು, ಆಮೇಲೆ ಮಾಡಿಕೊಡ್ತೀವಿ ಅಂತ. ಇಷ್ಟರವರೆಗೆ ಯಾರೂ ಮಾಡಿಕೊಟ್ಟಿಲ್ಲ. ನಿಮ್ಮ ವಾರ್ಡ್ನ ಮೆಂಬರ್ಸ್ಗೆಲ್ಲ ಇರ್ತಾರಲ್ಲ, ಪಂಚಾಯತ್ ಮೆಂಬರ್, ಅವರೇನು ಅದರ ಬಗ್ಗೆ ಸ್ಪಂದನೆ ಕೊಡೋದಿಲ್ಲ? ಏನಿಲ್ಲ. ಮೊನ್ನೆ ನಮ್ಮ ನೀರಿನ ವಿಷಯದಲ್ಲಿ ಒಂದು ನಮ್ಮದು ಮೆಂಬರ್ ಹತ್ರ, ವಾರ್ಡ್ ಮೆಂಬರ್ ಹತ್ರ ಹೇಳಿ ಅವರು ಏನೋ ನೀರಿನ ವ್ಯವಸ್ಥೆಯನ್ನು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. ಮತ್ತೆ ಏನಿಲ್ಲ, ಪ್ರಯೋಜನ ಇಲ್ಲ. ಸುಮ್ಮನೆ ಯಾರು ಬಂದರೂ ಒಂದೇ, ನಮಗೆ ಓಟೂ ಬೇಡ, ಏನೂ ಬೇಡ. ಎಲೆಕ್ಷನು ಈ ಸರ್ತಿ ಕಾಂಗ್ರೆಸ್ ಬರ್ತದೆ. ಪುತ್ತೂರಲ್ಲಿ ಕೂಡ ರಾಜ್ಯದಲ್ಲಿ ಕೂಡ ಪಕ್ಕ. ಹೌದಾ? ಹೇಗೆ ಗ್ಯಾರಂಟಿ? ಯಾಕಂದರೆ ಬಿ ಜೆ ಪಿಯ ಭ್ರಷ್ಟ ಆಡಳಿತ ಜನರಿಗೆ ಸಾಕಾಗಿದೆ. ಆದ ಕಾರಣ ಈ ಸಾರಿ ಪಕ್ಕ ಕಾಂಗ್ರೆಸ್ ವಿನ್ ಆಗ್ತದೆ. ಪುತ್ತೂರಲ್ಲಿ ಕೂಡ ಅಶೋಕರನ್ನು, ಯಾಕಂದರೆ ಅವರು ಬಡವರಿಗೆ ಎಷ್ಟೋ ಉಪಕಾರ ಮಾಡಿದವರು. ಹಾಗಾಗಿ ಪಕ್ಷದ ಓಟು ಪಕ್ಷಕ್ಕೆ ಬರ್ತದೆ, ಮತ್ತು ಸಾಮಾನ್ಯ ಜನರ ಓಟು ಕೂಡ ಅವರಿಗೆ ಖಂಡಿತವಾಗಿಯೂ ಅವರಿಗೆ ಬರ್ತದೆ. ಇದಕ್ಕೆ ಮೊದಲು ಬಿ ಜೆ ಪಿ ಸರ್ಕಾರ ಇರುವಾಗ ಅಭಿವೃದ್ಧಿಗಳೆಲ್ಲ? ಬಿ ಜೆ ಪಿ ಸರ್ಕಾರ ಇರುವಾಗ ಅಭಿವೃದ್ಧಿ ಏನೂ ಆಗಲಿಲ್ಲ. ಇಲ್ಲಿ ಕೂಡ ಮುಂದೆ ಹಾಗೇ ಇದೆ, ಏನು ಕೂಡ ವಿಶೇಷವಾಗಿ ಬದಲಾವಣೆ ಆಗಲಿಲ್ಲ. ಕೇವಲ ರಸ್ತೆ ಕೆಲವು ಕಡೆ ಅಭಿವೃದ್ಧಿ ಆಗಿದೆ ಬಿಟ್ಟರೆ ಬೇರೆ ಏನು ಕೂಡ ಆಗಿಲ್ಲ. ಅಶೋಕರವರು ಒಳ್ಳೆ ಕ್ಯಾಂಡಿಡೇಟ್. ಹಾಂ, ಬಿ ಜೆ ಪಿಯಲ್ಲಿ ಇದ್ದವರಲ್ಲ ಅವರು? ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ನಮ್ಮ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ, ಸೌಹಾರ್ದದ ಸಿದ್ಧಾಂತವನ್ನು ಒಪ್ಪಿ ರಾಷ್ಟ್ರೀಯತೆಯ ಪಕ್ಷಕ್ಕೆ ಅವರು ಬಂದಿದ್ದಾರೆ. ಹಾಗಾಗಿ ಅವರು ಆ ಪಕ್ಷದ ಇದನ್ನು ಒಪ್ಪಿಕೊಂಡೇ ಬಂದವರಂತವ್ರು. ಹಾಗಾಗಿ ನಾವು ಕೂಡ ಅವ್ರನ್ನ ಒಪ್ಪಿಕೊಳ್ತೇವೆ. ನಿಮ್ಮ ನಿರೀಕ್ಷೆ ಏನಿದೆ ಗೆದ್ದು ಬಂದ ಮೇಲೆ ಅವರಿಂದ? ಗೆದ್ದು ಬಂದಾಗೆ ನಿರೀಕ್ಷೆ ಮೊದಲಾಗಿ ಇಲ್ಲಿ ನೀರಾವರಿ ವ್ಯವಸ್ಥೆ. ನಾನು ಗ್ರಾಮ ಪಂಚಾಯತ್ ಮೆಂಬರು, ಹಾಗಾಗಿ ಹೇಳ್ತಿದ್ದೀನಿ, ಪ್ರತಿ ಇದಕ್ಕೆ ಬಹುಗ್ರಾಮ ಯೋಜನೆ ಅಂಥ ಯೋಜನೆ ಇಲ್ಲಿ ತರಬೇಕು. ಮತ್ತು ಅಲ್ಲಲ್ಲಿ ಕೃಷಿಗೆ ಬೇಕಾದಂಥ ಅಣೆಕಟ್ಟುಗಳನ್ನು ರಚನೆಗೆ ನಾವು ಅವರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಹಾಗೆ ಎಲ್ಲ ಕಡೆಗೆ ರಸ್ತೆ ಅಭಿವೃದ್ಧಿ ನಾವು ಕೇಳಿಕೊಳ್ತೇವೆ. ಮತ್ತು ನಮ್ಮ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜಿನ ಹೋರಾಟ ಕೂಡ ಆಗ್ತಾಯಿದೆ. ಅದನ್ನು ನಾವು ಅವರ ಮುಖಾಂತರ ಮಾಡಿಸುವ ಒಂದು ಭರವಸೆ ನಮಗಿದೆ. ಪವನ್ ಡಿ ಜಿ ದೊಡ್ಡ ಮನೆ ಕೆಣೇರು ಬರ್ತೀರಿ. ಹಾಂ, ಎಂಚುಂಡಿ ಸರ್ ಈ ಸರ್ತಿ ಪಣೀರಪ್ಪ ಎಂಚಾണ് ಅಂಚಿಗಳ ದಯನ್ ಗಂಡ ಎಂಕಲಿಗೆ ಪಕ್ಷ ಬತ್ತಿಲ್ಲ. ಎಂಕಲಿಗೆ ಒಂದು 5 ಸತಿ 3 ಸತಿ ಇಲ್ಲಕ್ಕೆ ಏರ್ಲ ಕೊರಿಯರ್ ಎಲ್ಲಕ್ಕೆ ಎಂಕಲ ಕೆಲಸ ಕೂಲಿ ಕಾರ್ಮಿಕರು ಕೆಲಸ ಪೋಂಟ ಮಾತ್ರ ಸಂಬಳ ಪಲ್ಪುಣ ಕೆಲಸ ಗೊತ್ತಿಲ್ಲ. ಆಗಲೇ ಗೌರ್ಮೆಂಟ್ ಸಂಬಳ ಉಂಟು. ಎಂಕಲ್ ಕೂಲಿ ಕೆಲಸ ಇರಲಿ ಇನಿ ಮುಟ್ಲ ಒಂಜಿ ವ್ಯವಸ್ಥೆ ಮಾಡ್ತಾರೆ. ಒಂದು 5 ಜಾರಿ ಕೊಡ್ತಾರೆ ಸೊಸೈಟಿ ಎಲ್ಲ ಕೊಡ್ತಿದ್ದಾರೆ. ರೇಷನ್ ಉಂಡು ದುಮ್ಮೂಟ್ಲ 10 ಕೆ ಜಾರಿ ಕೊಡಂತೆ ಇತ್ತು ಅವಳೇ ಜಾದ ಉಂಟು. ಆನೆ ಅಂಕಲ ಒಂಜಿ ನೋಟಿಸ್ ತಿಂದು ಆತಂದೆ ಪಂಚಾಯತ್ ತೆತ್ತೇರಿ ಎಂಕಲ ಬೋರ್ಡ್ ಪಾಡೋದು ಅಲ್ಲಿ ఫైట్ ఉండ గొందలు ఉండ ఫైట్లో ఉండు రెడ్లో ఉండు అందా మతదారు వాపడెక్కు మాల గురించి ಜಾಸ್ತಿ ಈ ಲೈನ್ ಪುರ ಪುತ್ತಿಲ ಅಂಚು ಉಳ್ಳೇರು ಕೆಲವು ಅಂದ ಪುತ್ತಿಲ ಅದು ಬ್ಯಾಟ್ ಕೆಲವು ಕಾಂಗ್ರೆಸ್ ಏಟು ಉಳ್ಳೇರು ಇಂಚ ಬಿಜೆಪಿ ಇರಲಿ ಬಿಜೆಪಿ ಉಳ್ಳೇರು ಏರು ನನ್ನ ಬೇಲೆ ಮಂದಿ ತೋಚ್ಬೇಕ್ರೆ ಅಕಡೆ ಒಟ್ಟಿಗೆ ಸೇರುವರು ಇಂಚ ಅದೇ ಇಂಚ ಗೊತ್ತಾಗ್ರೆ ನಾವು ಬೇಲೆ ಇಂಚಿನಾಗಲೇ ಮಲ್ತು ಕೊರಬೇಕು ಬೇಲೆ ಇಂಚಿನಾಗಲೇ ಮಲ್ತು ಕೊರಬೇಕು ಇಂಚ ಗೊತ್ತಾಗ್ರೆ ನನಗೆ ಗೊತ್ತಾವಡಿಂಜ ನಾನು ಅದೇ ಎಂಕ್ಲಿಗೆ ಒಂದೊಂದು ಬೇಲೆ ಆಡ್ತಿಲ್ಲ ಅಂಚೆ ಒಂದು ಎಂಕ್ಲ ಅದು ಉಲ್ಲ ಇಟ್ಟು ನನ್ನ ಬೇಲೆ ಮಂತೂರಿ ಉಪಕಾರ ಮಂತೇರನ್ನ ಪಾಡ್ಬೇಕಲ್ಲ
ಎಂಚಿನ ಎಂಕಲ ಒಂಜಿ ಪಂಚಾಯತಿಗೆ ಉಂಟ ಎರಡು ಮೂರು ಸತಿ ಬೋಡು ಒಂಜಿ ಕಾರ್ಡ್ ಆಧಾರ್ ಕಾರ್ಡ್ ಮಾಡ್ಬಿಡೋಣ ಎಂಕಲ್ ಒಂದು ಆಯ್ತು ಚೇಂಜ್ ಆವಡ್ನಿತ್ತಂದ್ರೆ ಎಂಕಲ್ ಏ ಸರ್ತಿ ಬೋಡು ಐಕ್ ಲೆಂಚಲ ಒದ್ದೆ ತೊಂಡ್ಪೇರು ಲೆಂಚಲ ತೊಂಡ್ಪೇರು ಇಂಚ ಮಂದಿ ಇಪ್ಪುನಾಗ ಎಂಕಲ ಎಂಚಂದ ಬದುಕುನ ಒಂಜಿ ನೀರು ಕೊರ್ಪುಜೇರು ಸರಿಡು ಈ ನೀರು ಕೊರ್ಪುಜೇರು ಅದು ಆಯ್ತಾ ವ್ಯವಸ್ಥೆಗಳು ಒಂಜಿ ಜಾಗೆ ಐತೆ ಒಂಜಿ ಕಾರ್ಡ್ ಆವಡ್ನಿತ್ತನ ಎಂಕಲಿಗೆ ಭಾರಿ ಬಂಗ ಐತೆ ಈಗ ಆತು ಕೊರಡು ಈತ ಕೊರಡು ಉಂಟು ಒಳ್ಳೆಯರು ಇತ್ತಂಡ ದಾಲ ಪ್ರಜನ್ ಅರ್ಜಿಯರಿಟ್ಲ ఆయన పంత అంతేగా సరి ಎಂಚ ಮಂದಿ ಇಪ್ಪಿರ ಬೆಲೆ ಎಂಕಲಿಗೆ ಒಂಜಿ ಬೇಲೆ ಮಲ್ಪುನಕ್ಲಿಗೆ ದಿನೋಲ ಪೋತು ಬೇಲೆ ಮಲ್ಪುನಕ್ಲಿಗೆ ಎಲ್ಲ ಬಾಲ ಎಲ್ಲ ಅಂಜಿ ಬಾಲ ಮೂಳು ಪೋತು ಕಾತದು ಎಂಕ್ಲಿಗೆ ಬೇಲೆ ಪೋತು ಎಂಕ್ಲಿಗೆ ಒಣಸು ಮನ್ಪಡ್ತೀಯ అయితే ఇడక్లేకు దుడ్డులో కొరుడు ఆయన మంత్ కొరియాడు బొక్క రేషన్ నుంచనే కాడు 10 కేజీల కొరయింతారు ఇది 5 కేజీకి ఎత్తండి ఇంచమంతా సౌకర్యం ఎంచిన బత్తలు ఎంకలేగి ఇనితినట్టు ఎంకలే గవర్నమెంట్ తో ఎంకలే ఆ వస్తువులు ఎంకలే తిక్కుతుంది ఎంకలే తిక్కుతుంది అంతే అది ఇప్పుడు ఎంకల దాయితే ఏరే కొరుడు ఏరే కొరండే దాయితే ఓటే వెహికల్ వాపక్షల బోట్ తిందే ఎంకలకులేదు వాపక్షల బోట్ ఏరుకొరండలో ಒಂಜಿ ಇಂಚನೆ ಮಾಂಟಲ ಎಂಕಲ ತೂದಾತುಂಡು ಅಂಚ ಪ್ರಯೋಜನ ಅಂದ್ರೆ ಎಂಕಲಿಗೆ ಅಲ್ಲ ಓಟ್ ಪಾಡ್ಯಾರ ಬಪ್ಪರದೆ ಓಟ್ ಮಾಡ್ಯಾರ ಬೇರೆ ಎಡ್ಡ ಅಭ್ಯರ್ಥಿ ಪಾಡ್ನ ಎತ್ತೆ ಅಭ್ಯರ್ಥಿ ಏರು ಅಂತೀರು ನೋಡ ನೆಕ್ ತುಂಬು ರೆಡ್ಡೆ ಮಲ್ತನಾಗ್ಲಿ ಮಾಲ್ಪನ ಪೂರ ಮುಲ್ಪ ಮಾಲ್ಪೇರು ಮುಲ್ಪ ಅನ್ಪೇರು ಮಾಲ್ಪನ ಜಾಡೆ ಎತ್ತನ ಪೂರ ಒಂಜಿ ಎತ್ತ ಬೆಂಚಿ ಬೆಂಚಿ ಒಂಜಿ ಎತ್ತ ಒಂಜಿ ಬೆಂಚಿ ಇಟ್ಕೊಳ್ಳಾಗಲ ಉಕ್ಕಂಜನ ಐಟೆ ನಮ್ಮ ಮೂಳು ಜಗಳ ಅಂಟೋಣ ನೇರಗ ರೇಟ್ ನಮ್ಮನ್ನ ಇಷ್ಟ ಅಂಟೋಣ ಕೆಲ ತಗ್ಲ ಹಿಂದೂ ಕೆಲ ತಗ್ಲ ಮುಸ್ಲಿಮ್ ಕೆಲ ಬುಕ್ ಒಂಜಿ ಅನ್ಬೋಣ ಆಡೆ ಎತ್ತನ ಪೂರ ಅಗ್ಲು ಒಂಜಿ ನಮ್ಮ ಮೂಳು ಬೇತೇನೆ ಸರಿ ಹೋಗ ಎಂಚ ಈರ್ನ ಊರಿಗೆ ಪೂರ ಅಭಿವೃದ್ಧಿ ಪೂರ ದುಂಬುಡ್ದ ಅಭಿವೃದ್ಧಿ ಅಣ್ಣ ಕೆಲಸ ಅಂತ ಏಡು ಮೇರೆ ಹೊತ್ತು ಕೆಲಸ ಆತಂಡು ದುಂಬುದಲ್ಲ ಆತಜಿಂದ ಅದು ಆತಂಡು ಮಟಂದೂರು ಮತ್ತೆ ರೋಡ್ದ ಒಂದು ಪುರ ಇಡ್ಡದು ಮಟಂದೂರು ಇಜ್ಜಿ ಈ ತುಂಡಾಗ ಎಲ್ತು ಇರೋದು ಎಂಕ್ಲ ಅಭಿಪ್ರಾಯ ಡೌಟ್ ಉಂಟಾ ಅಂತ ಏರು ಬಿಜೆಪಿದ ಅಭ್ಯರ್ಥಿ ಅಂತ ಚಪ್ಪೆ ಹೋಜಿನಪ್ಪ ಅಜ್ಜಿ అంటే అభ్యర్థి పార్టీ లెవెల్ ఉతుకు పెరిగలుగుతాడు అంటే ಕೆಲಸ అయితే పెరిగింది చేరి ಅಂಬೇರ ಅರ್ನ ಇಂಕ ಸಂಗತಿ ಎಲ್ಲ ಗೊತ್ತಿಜ್ಜಿ ಆರು ಬರ್ಪುನ ಡೌಟು ಆರು ಬರ ಆರು ಅಂತ ಅಶೋಕ್ ಕುಮಾರ್ ರೈ ಅಂತ ಲೀಡ್ ಹೋಜು ಸ್ಟ್ರಾಂಗ್ ಹೋಜು ಬೇರೆ ಆರು ತುಂಬ ಸ್ಟ್ರಾಂಗ್ ಏನಾರೇನು ತೂತಿಜಿ ಎನ್ನ ಮಿಸ್ಸೇದು ಬರೋ ಹೋಗುತ್ತಿಲ್ಲ ಅಲ್ಲ ಗೊತ್ತಾಳು ಆರ್ನೊಟ್ಟಿಗೆ ಬರೋ ಕೂತ್ಕೊಂಡು ಪಾರ್ಟಿ ಲೆವೆಲ್ ಇಟ್ಟು ಬಿ ಜೆ ಪಿಗೆ ಬುಕ್ ವ್ಯಕ್ತಿಗತ ಆತನಾಗ ಅಶೋಕ್ ರೈಗೆ ಒಬ್ಬಡ ಉಂಡು ಮುಲ್ಪತ್ತ ಮಟ್ಟಿಗೆ ಫೈಟ್ ತೋಜುಂಡು ಬೊಕ್ಕ ಮನಸ್ಸು ಪಣಪುಣದಾಯ್ತಂಡು ಒಬ್ಬು ಸರ್ಕಾರ ಬತ್ತಂಡಲ್ಲ ಅಕ್ಕಲ್ನ ಸ್ವಾರ್ಥವನ್ನು ಬುಡ್ಪೂಜಾರಿ ಅಧಿಕಾರ ಬತ್ತಿ ಬಕ್ಕದಾಯ್ತಂಡ ಅಕ್ಕಲ ಅಧಿಕಾರವನ್ನೇ ಚಲಾವಣೆ ಮಾಡೋಣ ಅಂತ ತೋಜುಂಡು ಓವು ಬತ್ತಂಡಲ್ಲ ನಂಬಿಕೆ ಖಂಡಿತ ಇಜ್ಜೀನಿ ಏರು ಬತ್ತಂಡ ಎಲೆಕ್ಷನ್ ಟೈಮ್ ಹಾಕಲ್ನವೆಲ್ಲ ನೆಕ್ ಮಾತ್ರ ತಂದೆ ಪಾತ್ರನ ಕಾರ್ಯರೂಪಟ್ಟು ಹಾಕಲು ಅಧಿಕಾರ ಬತ್ತಿಬೇಕು ಹಾಕಲು ಖಂಡಿತ ಹಾಕಲ್ನ ದೆನ್ನು ಬುಡುಪುಜಾರಿ ಪಂಡ ಊರ್ದ ಬೇತದಳ ತದ್ ಬಿ ಜೆ ಪಿ ಸರ್ಕಾರ ಬತ್ತಿಬೇಕು ಒಂಜಿ ರೋಡ್ ಒಂಜಿ ಕಾಮಗಾರಿ ಪರ್ಲೋಡ್ ನಾವು ಕಣ್ಣುಗೆ ಪ್ರತಿ ಏರಿಯಾಗಳ ತೋಜನ ಬುಕ್ ಆಯ್ತ ಅಕ್ರಮ ಪೈಲು ಅಂತ ಉಂಡು ಒಂಜಿ ದಳ ಮನಸ್ಸೆತ್ತ ಇತ್ತದು ಹಾಕ್ಲ ಬಿ ಜೆ ಪಿ ತಕ್ಲ ಸ್ಪಂದಿಸೈನಟ್ಟು ಇಜ್ಜಿ ತಾಲೂಕು ಆಫೀಸು ಬಂಡ ಹಾಂ ಹಿಂದುವೆ ತೆನ್ನೇ ಹೊರಡೋಣ ಖಂಡಿತ ಬಿ ಜೆ ಪಿಯಿಂದ ಪಣ ಪೆರು ಬಿ ಜೆ ಪಿ ನಮ್ಮ ಹಿಂದೂ ಒಂದು ಅವು ಓಳು ಒಂದು ಹಿಂದೂ ಒಂದು ಗೊತ್ತಾವುಜಿ ಅಂದ ಖಂಡಿತ ಅಜ್ಜಿ ಕಾನೂನು ಗೌರ್ಮೆಂಟದ ಕಾನೂನು ಇಂಚ ಉಂಡೊಂದು ಪಣ ಪೆರು ಅಥವಾ ಅಕ್ರಮ ಸಕ್ರಮ ಬಡವರಿಗೆ ಐನ್ ಸೆನ್ಸ್ ಕುಲೇರಿ ಜನಗಳಿಗೆ ಅಡಿ ಅಕ್ಲ ವಾಸ್ತವ ವಿತರಣೆ ಕೊರ್ಪಂದು ಪಣ ಪೆರು ಅಂಡ ಕಾರ್ಯ ಐನು ಪಳಕ್ಕು ಬರೀರ ಬುಡು ಪೂಜಾರಿ ಪವನಗ ಹಾಕ್ಲಿಕ್ಕೆ ಫಾರೆಸ್ಟ್ ಅಬ್ಜೆಕ್ಷನ್ ಉಂಡು ಕೊಂಚ ಹಿಂದೂ ಏಪುಣಕ್ಲಡ ಅಂದು ಅಂದು ಅಕ್ರಮ ಸಕ್ರಮದ ಫೈಲ್ ಏತ ಹೆಂಗೆ ಗೊತ್ತುಂಡು ತೆರಿನ ಮಟ್ಟಿಗೆ ಐಕೆ ಪವನಗಂಟ ಹಾಕ್ಲ ನಿಕ್ಲ ಫಾರೆಸ್ಟ್ ಲೆಟ್ರ್ ಬತ್ತವಲ್ಲ ಅನ್ಪೇರೆ ಫಾರೆಸ್ಟ್ದಾಗಲ ಲೆಟ್ರ್ ಕೊರಿಯರ ಒಂದು ನೆತ್ತ ಮುಖರ ರೈಟಿಂಗ್ ದಳ ಬರೆತು ಕೊರಪು ಜರತ್ತ ಅಂಡಲ್ಲ ಪಣಪೇರು
ನಿಕ್ಲು ಪಾತ ಬೋಲೆ ಪಾಪದಾಗ ದಾಯ್ತ ಬಂಡ್ಪೇರ ಉಂಡು ಈ ಜನರು ಇಂದು ಆಯ್ತಾ ಉದ್ದೇಶ ತಂಡ ಬರಡು ಇನ್ನು GPS ಗಡಿರಕ್ಕೆ ಇದು ಉಳಾಯಿ ಇತ್ತನ ಬುಡದು ಇತ್ತನ ಇನ್ನು ಒಂದು ಅನಾದಿಗೆಲ್ಲ ಹೊಡೆದಿತ್ತವೆ ಕೊಟ್ಟೆ ಮರ ಕಮ್ಮು ಕಡಪೆರ ಕಡ್ತದ ಪೆರ ಎಡೆದೈ ಪಾಡ್ದಿತ್ತು ಅಂಚಿನ ಪ್ಲೇಸಲ್ಲಿ ಎತ್ತಲೋಗಲ್ಲ ಐಟೇ ವಾಸ್ತವ ಇತ್ತನಗಳಿಗೆ ಅಕ್ಲ ಫಾರೆಸ್ಟ್ ಹಣ್ಣು ಆಯ್ತು ನನಗೆ ಕಾನೂನು ಅಂಚ ಬಣಪುಣ್ಣು ಅನ್ಪೇರು ದಳ ಜನಸ್ಪಂದನೆ ಎಂಕ್ಳಿಗೆ ದಳ ತೋಜಿಜ್ಜಿ ಅಂದೆ ಹೌದು ಸರಿ. ಎಲೆಕ್ಷನ್ ಈ ಸಲ ಸ್ವಲ್ಪ ಒಂದು ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಅದೇ ನಮ್ಮ ತಾಲೂಕಲ್ಲಿ ನೋಡುವಾಗ ಒಂಚೂರು 2-3 ಪಕ್ಷ ಇದ್ದಾಗೆ ಕಾಣ್ತಾ ಉಂಟು. ಆದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಯಾವುದೂ ಇಲ್ಲ. ನಮ್ಮಲ್ಲಿ ಎಂದಿನಂತೆ BJP ಪಕ್ಷ ಈ ಸಾರಿ ನಮ್ಮ ಕೊಲ್ತಿ ಗ್ರಾಮದಲ್ಲಿ ಕೂಡ ಉತ್ತಮ ಇದರಲ್ಲಿ ಆಯ್ಕೆ ಮಾಡುವಲ್ಲಿ ಎಲ್ಲ ಕಾರ್ಯಕರ್ತರು ಉತ್ಸಾಹವಾಗಿ ಎಲ್ಲ ಬೂತುಗಳಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಎಲ್ಲ ಮನೆ ಭೇಟಿಗಳು ಎಲ್ಲ ನಡೀತಾ ಇದೆ. ನಮ್ಮ ಟೋಟಲಾಗಿ ಹೇಳುವುದಿದ್ರೆ ನಮ್ಮ ಕೊಲ್ತಿಗೆ ಗ್ರಾಮದಲ್ಲಿ ಈ ಸಲ BJP ಯಾವುದು ಗೊಂದಲ ಇಲ್ಲ. ಸಣ್ಣ ಪುಟ್ಟ ಗೊಂದಲಗಳು ಇದ್ದಾವೆ, ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇವೆ ನಾವು ಕೂಡ. ಅದು ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮಲ್ಲಿ BJP ಒಂದೇ. ಪಕ್ಷೇತರವಾಗಿ ನಿಂತಿರೋರು ಅವರು ಕೂಡ BJPಯಿಂದ ಬಂಡಾಯ ಅಂತಲ್ಲ, BJPಯ ಹುಡುಗರೇ ಇರುವಂಥದ್ದು. ಈಗ ಕೆಲವೊಂದು ಹುಡುಗರು ಅವರ ಜೊತೆಯಲ್ಲಿ ಇರ್ತಾರೆ, ಆದರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿಯಾಗ್ತದೆ. ನಮ್ಮ ಎಲೆಕ್ಷನ್ ಮೊದಲು ಅಂತಲ್ಲ, ಅದು ಬೆರಳೆಣಿಕೆ ನಮ್ಮಲ್ಲಿ ಇರುವಂಥದ್ದು ಒಂದು ಬೆರಳೆಣಿಕೆ ಮತಗಳು ಈ ರೀತಿಯಾಗಿ ಹಾಳಾಗ್ಬೋದು ಅಂತ ಅಷ್ಟೇ. ಇಲ್ಲಂತಂದರೆ ನಮ್ಮದು ಇಲ್ಲಿ BJPಗೆ ಸಪೋರ್ಟ್. BJPಯ ಓಟು ಯಾವತ್ತೂ ಇಲ್ಲಿ ಆಚೆ ಆಗುವಂಥ ಸಂದರ್ಭ ಕಡಿಮೆ. BJP ಗೆಲುವು ಗ್ಯಾರಂಟಿ. ಈ ಸಲ ನಮ್ಮ BJP ಗೆಲುವು. ಪಕ್ಷೇತರಾಗಿ ನಿಂತಿರುವ ಕಾರಣ ಇಲ್ಲ ಖಂಡಿತ ಇಲ್ಲ. ಕಾಂಗ್ರೆಸ್ಸಿಗೆ ಲಾಭ ಇಲ್ಲ. ನಮ್ಮಲ್ಲಿ BJP ಮತ BJPಗೆ ವಿದ್ಯೆ ಬೀಳ್ತದೆ. ನಮಗೆ ಈ ಸಲ BJP ನಮ್ಮಲ್ಲಿ. BJP ಕ್ಯಾಂಡಿಡೇಟ್ ಹೇಗಿದ್ದಾರೆ? BJP ಕ್ಯಾಂಡಿಡೇಟ್ ಸುಮಾರು ಅನುಭವಿಸ್ತರು. ಏಜ್ ಅಂತ ಹೇಳ್ತಾರೆ. ಏಜ್ನ ಬಗ್ಗೆ ಅವರಿಗೆ ಇದಲ್ಲ. ಅವರು ಕೆಲಸ ಜಿಲ್ಲಾ ಪಂಚಾಯತಲ್ಲಿ 2-3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆಯ ಒಂದು ಸರ್ಕಾರವನ್ನು ಆಡಳಿತ ಮಾಡುವಂಥ ಅನುಭವ ಇದೆ ಅವರಿಗೆ. ಅಂದರೆ ಅವರ ಬಗ್ಗೆ ಒಂದಷ್ಟು ಯುವಕರ ಮಾತುಗಳಲ್ಲಿ ಕೇಳೋದಾದರೆ ಅವರು ಒಂದು ವೀಕ್ ಕ್ಯಾಂಡಿಡೇಟ್ ಅಂತ ಆಯಿತು, ಮತ್ತೊಂದು ಸುಳ್ಯ ಭಾಗದ ಕ್ಯಾಂಡಿಡೇಟ್ ಆಯಿತು, ಮತ್ತೊಂದು ಥರ ಸುಳ್ಯ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಒಂದು ರೀತಿಯ ಗೊಂದಲ ನಿರ್ಮಾಣ ಆಗ್ತಾ ಇದೆಯಾ ಅಂತ? ಇಲ್ಲ, ಯಾವುದೇ ಇಲ್ಲ. ಯಾಕೆಂತ ಹೇಳಿದರೆ ಸುಳ್ಯ ಭಾಗದ ಕ್ಯಾಂಡಿಡೇಟ್ ಅಂತ ಈ ಮೊದಲು ಕೂಡ ನಾವು ಸುಳ್ಯದವರನ್ನೇ ಇಲ್ಲಿ ಆರಿಸಿ ಗೆಲ್ಲಿಸಿ ನಾವು ಕೇಂದ್ರದವರೆಗೆ ಕರ್ಕೊಂಡು ಹೋದಂಥ ಕ್ಷೇತ್ರ ನಮ್ಮದು. ಇಲ್ಲಿ ಸುಳ್ಯದು ಬೇರೆ ಪುತ್ತೂರು ಸುಳ್ಯ ಅಂತ ಅನ್ನೋದಲ್ಲ, ನಮ್ಮದು BJP ಅಂತ ಹೇಳಿದರೆ BJPಗೆ ಬೆಂಬಲ ಕೊಡುವಂಥ ಕ್ಷೇತ್ರ. ಪಕ್ಷ ಯಾರನ್ನು ನಿಲ್ಲಿಸಿದೆ ಅವರನ್ನು ಬೆಂಬಲಿಸುವುದು ನಮ್ಮ ಕರ್ತವ್ಯ. ಆ ರೀತಿಯಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಪಕ್ಷ ಸಿದ್ಧಾಂತವನ್ನು ಬಿಟ್ಟು ಹೊರ ಹೋದವರು ಕೂಡ ಮತ್ತೆ ಪಕ್ಷಕ್ಕೆ ಸೇರಿಕೊಳ್ತಾರೆ. ಖಂಡಿತ ಅದು ಒಮ್ಮೆ ಈ ಸಲ ಅದರ ಒಂದು ಟ್ರೆಂಡಿಂಗ್ ಹೇಳ್ತಾರೆ. ಅದು ಪಕ್ಷ ಸಿದ್ಧಾಂತ ಅಂತಲ್ಲ, ಹುಡುಗರೊಂದು ಇದರ ಒಂದು ಜೋಸು ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಹೋಗಿರುವರಷ್ಟೇ. ಆದರೆ ಪಕ್ಷವನ್ನು ಬಿಟ್ಟು ಯಾರು ಹೋಗುವುದಿಲ್ಲ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.